ಆರೋಗ್ಯ ಸಂಸ್ಥೆಯನ್ನು ಆಸ್ಪತ್ರೆಯನ್ನು ಆರಂಭ ಮಾಡಿ ಸುಮಾರು 1 ವರ್ಷಗಳು ಕಳೆದಿದೆ. ಈ ದಿವಸ ಈ ಭಾಗದ ಜನರಿಗೆ ಒಂದಷ್ಟು ಆರೋಗ್ಯ ಸವಲತ್ತುಗಳನ್ನು ಉಚಿತವಾಗಿ ನೀಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾದ ವೈದ್ಯಕೀಯ ಶಿಬಿರವನ್ನು ಇವತ್ತು ಸಂಘಟಿಸಿದ್ದಾರೆ. ಈ ಒಂದು ಶಿಬಿರದ ಉದ್ಘಾಟನೆಗೆ ನಾವೆಲ್ಲ ಸೇರಿದ್ದೇವೆ. JCI ಕಡಬ ಕದಂಬ, ಫೆಡರಲ್ ಬ್ಯಾಂಕ್ನ ಕಡಬ ಶಾಖೆ ಮತ್ತು ಕಿರಣ್ ಮಹಿಳಾ ತಾಲೂಕು ಒಕ್ಕೂಟದ ಸಹಯೋಗ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇದೆ. ಮೊದಲಿಗೆ ನಮ್ಮ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ JCI ಕಡಬ ಕದಂಬದ ಕಾರ್ಯದರ್ಶಿ JC ಜೇಮ್ಸ್ ಕ್ರಿಶಾಲ್ ಅವರು ವೇದಿಕೆಗೆ ಬರಬೇಕು ಅಂತ ಇದ್ದೇವೆ. ಹಾಗೆ ಈ ಒಂದು ಆಸ್ಪತ್ರೆ ಆರಂಭ ಆದಂತಿನಿಂದ ಇಲ್ಲಿ ರೇಡಿಯಾಲಜಿಸ್ಟ್ ಆಗಿ ಸೇವೆ ಸಲ್ಲಿಸ್ತಾ ಒಳ್ಳೆಯ ಆರೋಗ್ಯ ಸೇವೆಯನ್ನು ನೀಡ್ತಾ ಇರುವಂತಹ ಡಾಕ್ಟರ್ ರಾಜೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ನಾವು ಬಹಳ ಪ್ರೀತಿಯಿಂದ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದವರು ಶ್ರೀಮತಿ ಲಿನ್ಸಿ ಸಂತೋಷ್ ಅವರು ಕೂಡ ಈ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಬಹಳ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಫೆಡರಲ್ ಬ್ಯಾಂಕ್ನ ಕಡಬ ಶಾಖಾ ವ್ಯವಸ್ಥಾಪಕರಾಗಿರುವಂತಹ ಶ್ರೀ ಧನರಾಜ್ ಇದ್ದಾರೆ. ಅವರನ್ನು ಕೂಡ ನಾವು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಈ ದಿವಸ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಾ ಇರುವವರು ನಮ್ಮ JCI ಕಡಬ ಕದಂಬದ ಅಧ್ಯಕ್ಷರಾಗಿರುವಂತಹ JC ಜಫೀರ್ ಅಹಮದ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಸಂಸ್ಥೆಯ ಮೇಡಮ್ ದಯವಿಟ್ಟು ವೇದಿಕೆ ಬರಬೇಕು. ಈ ಸಂಸ್ಥೆ ಆರಂಭ ಆಗುವಾಗ ಸಾಕಷ್ಟು ಎಡಗುತೊಡರುಗಳು, ಸ್ಕ್ಯಾನಿಂಗ್ ಅದಕ್ಕೆ ಅನುಮತಿ ಸಿಗಬೇಕಾದ್ರೆ ಸಾಕಷ್ಟು ಸಹಕಾರ ಮಾಡಿದವರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು, ಹಾಗೆ ಪುತ್ತೂರು APMCಯ ಮಾಜಿ ಅಧ್ಯಕ್ಷರಾಗಿರುವಂತಹ ಕೃಷ್ಣ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಗೆ ಅತಿಥಿಯಾಗಿ ಉಪಸ್ಥಿತರಿರಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ತುಂಬಿದ ವೇದಿಕೆಗೆ ನಾವು ನಮ್ಮ ನೆಚ್ಚಿನ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಬರಮಾಡಿಕೊಳ್ಳಿಕ್ಕೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಈ ವೇದಿಕೆಗೆ ಬರಮಾಡಿಕೊಳ್ಳಿಕ್ಕೆ ಬಹಳ ಅತ್ಯಂತ ಗೌರವಪೂರ್ವಕವಾಗಿ ಎಲ್ಲ ಚಪ್ಪಾಳೆ ಮೂಲಕ ಡಾಕ್ಟರ್ ರಾಜೇಶ್ ಅವರು ಕೂಡ ವೇದಿಕೆಯಲ್ಲಿ ಬಂದು ಉಪಸ್ಥಿತರಿರಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಪ್ರಾರ್ಥನೆಯ ಮೂಲಕ ಈ ಒಂದು ಸಭೆ ವಿದ್ಯುಕ್ತವಾಗಿ ಆರಂಭ ಆಗಿದೆ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ಗುರುಕುಲಕ್ಕೆ ವರವಾಗಿ ಗುರಿತೋರು ಗುರುವಾಗಿ ಕೊರೆ ನೀನು ಎಂದೆಂದು ಕರುಣಾಳುವ ಬಂದು ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ದಯೆಯಿರಲಿ ನಮ್ಮ ಪ್ರತಿ ನೀಡೆಯಾದಿಯಲಿ ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. JC ವಾಣಿಯನ್ನು ಕೂಡ ನಾವು ಉದ್ಘೋಷಣೆ ಮಾಡಲಿಕ್ಕಿದ್ದೇವೆ. JC ರಾಜೇಶ್ ಅವರು JC ವಾಣಿಯನ್ನು ಉದ್ಘೋಷಣೆ ಮಾಡಲಿಕ್ಕಿದ್ದಾರೆ. ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತ್ವವನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ, ಹೀಗೆಂದು ನಾವು ನಂಬುತ್ತೇವೆ. JCI ಕಡಬ ಕದಂಬ, ಕಡಬ ಮೆಡಿಕಲ್ ಸೆಂಟರ್, ಫೆಡರಲ್ ಬ್ಯಾಂಕ್ ಕಡಬ ಶಾಖೆ, ಕಿರಣ್ ಮಹಿಳಾ ತಾಲೂಕು ಒಕ್ಕೂಟ ಕಡಬ ಇದರ ಸಹಯೋಗದಲ್ಲಿ ಒಂದು ದಿನದ ಉಚಿತ ಆರೋಗ್ಯ ತಪಾಸಣೆಯನ್ನು ನಾವು ಇಂದು ಮಾಡಲಿದ್ದೇವೆ. ಈ ಉಚಿತ ಕಾರ್ಯಕ್ರಮಗಳಲ್ಲಿ ವೈದ್ಯಕೀಯ ತಪಾಸಣೆ, CBC, RBS, ಟೋಟಲ್ ಕೊಲೆಸ್ಟ್ರಾಲ್, ಕ್ರಿಯೇಟಿನ್, ಶುಗರ್, BP ಇದನ್ನು
ಆಸ್ಪತ್ರೆಯ ಆಡಳಿತಗಾರರಾದ ನಿರ್ದೇಶಕರು ಆ ಥರ ಹೇಳಿದ್ದಾರೆ. ಹಾಗೆ ಈ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರ ಕುಮಾರಿ ಭಾಗೀರಥಿ ಮುರುಳ್ಯ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಜೆಸಿ ವತಿಯಿಂದ ಹಾಗೂ ಕಡಬ ಮೆಡಿಕಲ್ ಸೆಂಟರ್, ಫೆಡರಲ್ ಬ್ಯಾಂಕ್ ಕಡಬ ಶಾಖೆ, ಕಿರಣ್ ಮಹಿಳಾ ತಾಲೂಕು ಒಕ್ಕೂಟ ಕಡಬ ಇದರ ವತಿಯಿಂದ ಅತ್ಯಂತ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಹಾಗೆ ಮುಖ್ಯ ಅತಿಥಿಯಾದಂತಹ ಫೆಡರಲ್ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕರಾದ ಶ್ರೀ ಧನರಾಜ್ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಹಾಗೆ JCI ಕಡಬ ಕದಂಬ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ JFM ನಾಗರಾಜ್ NT ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಕಿರಣ್ ಮಹಿಳಾ ತಾಲೂಕು ಒಕ್ಕೂಟ ಕಡಬ ಇದರ ಕೋಶಾಧಿಕಾರಿಯಾದಂತಹ ಶ್ರೀಮತಿ ಸುಸಮ್ಮರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಹಾಗೆ ಈ ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾದ ಲಿನ್ಸಿ ಸಂತೋಷ್ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಈ ಆಸ್ಪತ್ರೆಯ ರೇಡಿಯೋಲಜಿಸ್ಟ್ ಡಾಕ್ಟರ್ ರಾಜೇಶ್ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಕೃಷ್ಣ ಶೆಟ್ಟಿ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಹಾಗೆ ನಮ್ಮ JCI ಕಡಬ ಕದಂಬ 2024ನೇ ಸಾಲಿನ ಕಾರ್ಯದರ್ಶಿಯಾದಂತಹ JFM ಜೇಮ್ಸ್ ವಿಶಾಲ್ ಡಿಸೋಜ ಅವರು ಕೂಡ ನಮ್ಮ ವೇದಿಕೆಯಲ್ಲಿ ಅವರನ್ನು ಕೂಡ ನಾನು ಅತ್ಯಂತ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಸೆಂಟರ್ನ ವ್ಯವಸ್ಥೆಗಳಿರಲಿಲ್ಲ. ಆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅವರು ದೊಡ್ಡ ಮೊತ್ತವನ್ನು ಹೂಡಿ ಇಲ್ಲಿನ ಜನರಿಗೆ ಸೇವೆ ಸಿಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇಲ್ಲಿಯ ಸ್ಕ್ಯಾನಿಂಗ್ ಸೆಂಟರನ್ನು ಆಸ್ಪತ್ರೆ ಜೊತೆಗೆ ನಿರ್ಮಿಸಿದ್ದಾರೆ. ಡಾಕ್ಟರ್ ರಾಜೇಶ್ ಅವರು ಈ ರೇಡಿಯೋಲಜಿಸ್ಟ್ ಆಗಿ ಆ ಒಂದು ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಜನರಿಗೆ ಆಸ್ಪತ್ರೆಯ ಪರಿಚಯ ಆಗಬೇಕು ಮತ್ತು ಜನರಿಗೆ ಒಂದಷ್ಟು ನಮ್ಮ ಸೈಡಿಂದ ಸೇವೆಯನ್ನು ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ ಬೇರೆ ಬೇರೆ ವೈದ್ಯಕೀಯ ಪರೀಕ್ಷೆಗಳನ್ನು ಕೂಡ ಉಚಿತವಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಸುಮಾರು 1,000ದಷ್ಟು ವೆಚ್ಚ ತಗುಲುವಂತಹ ಏನು ಸ್ಕ್ಯಾನಿಂಗ್ನ ವ್ಯವಸ್ಥೆ ಇದೆ ಅದನ್ನು ಕೂಡ ರಿಯಾಯಿತಿ ದರದಲ್ಲಿ 600 ರೂಪಾಯಿಗೆ ಒಂದು ದಿವಸ ಅವರು ನೀಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ರೋಗಿಗಳು ಈಗಾಗಲೇ ತಪಾಸಣೆಗೆ ಬಂದಿದ್ದಾರೆ, ಇನ್ನಷ್ಟು ಜನ ಬರ್ತಾ ಇದ್ದಾರೆ. ಈ ಒಂದು ಶಿಬಿರವನ್ನು ಮಾನ್ಯ ಶಾಸಕರಿಂದ ಉದ್ಘಾಟನೆ ಮಾಡಿಸಬೇಕು ಅಂತ ಹೇಳೋದು ಲಿನ್ಸಿ ಸಂತೋಷ್ ಅವರ ಉದ್ದೇಶ ಆಗಿತ್ತು. ಯಾಕಂತ ಹೇಳಿದ್ರೆ ಸಾಕಷ್ಟು ಬಾರಿ ನಾವು ಈ ಶಿಬಿರಕ್ಕೆ ದಿನ ನಿಗದಿ ಮಾಡಿದ್ರು ಕೂಡ ಶಾಸಕರು ಸಿಗದೆ 1-2 ಸಾರಿ ನಾವು ಆ ದಿನಾಂಕವನ್ನು ಮುಂದೆ ಇಡಬೇಕಾಯಿತು. ಯಾಕೆ ಶಾಸಕರನ್ನೇ ಕರಿಬೇಕು ಅಂತ ಅವರು ಹೇಳ್ತಾ ಇದ್ರು ಅಂತ ಹೇಳಿ ಹೇಳಿದರು. ಯಾಕಂತ ಹೇಳಿದ್ರೆ ಇಲ್ಲಿ ಸ್ಕ್ಯಾನಿಂಗ್ ಆರಂಭ ಮಾಡುವ ಹೊತ್ತಿಗೆ ಅವರ ಮಿಷಿನರಿಗಳೆಲ್ಲ ಬಂದಿತ್ತು. ಆದರೆ ಅದಕ್ಕೊಂದು ಸರ್ಕಾರದ ಅನುಮತಿ ಬೇಕಾಗಿತ್ತು. ಅದೇ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ಬಹಳ ದೊಡ್ಡ ಒಂದು ಸ್ಕ್ಯಾಂಡಲ್ ಆಗಿತ್ತು. ಲಿಂಗ ಪತ್ತೆಯ ಒಂದು ವಿಚಾರದಲ್ಲಿ ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ಬಹಳ ನಿಯಂತ್ರಣವನ್ನು ಸರ್ಕಾರ ಮಾಡ್ತಾ ಇತ್ತು. ಇಲ್ಲಿಗೆ ಅನುಮತಿ ಸಿಗುವ ಸಂದರ್ಭದಲ್ಲಿ ಅಂತಹ ಒಂದು ಘಟನೆಗಳಾದ್ರಿಂದ ಇವರು ಬಹಳ ಅದಕ್ಕೆ ಸಾಹಸ ಪಡಬೇಕಾಗಿತ್ತು. ಅದಕ್ಕೆ ಅನುಮತಿ ಸಿಗಬೇಕಿದ್ರೆ ಆ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಕೃಷ್ಣ ಶೆಟ್ಟಿ ಅವರು ಕೂಡ ಅವರು ಮಾತಾಡಿದ್ರಂತೆ. ಆವಾಗ ನಮ್ಮ ಶಾಸಕರನ್ನು ಭೇಟಿ ಮಾಡಿದಾಗ ತಕ್ಷಣ ಜಿಲ್ಲಾಧಿಕಾರಿ ಅವರಿಗೆ ಅಲ್ಲಿಂದಲೇ ಕರೆ ಮಾಡಿ ಇವರ ಅನುಮತಿ ಸಿಗಲಿಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ನಮಗೆ ಶಾಸಕರನ್ನು ಕರ್ಕೊಂಡು ನಮಗೆ ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಅವರು ಹೇಳ್ತಾ ಇದ್ರು. ಮಾನ್ಯ ಶಾಸಕರು ಇವತ್ತು ಸರಿಯಾದ ಸಮಯಕ್ಕೆ ನಮ್ಮ ಸೇರಿಕೊಂಡಿದ್ದಾರೆ. ಅವರು ಈ ಒಂದು ಶಿಬಿರವನ್ನು ಉದ್ಘಾಟಿಸಿಕೊಡ್ಬೇಕು ಅಂತ ಎಲ್ಲರ ಪರವಾಗಿ ನಾವು ಅತ್ಯಂತ ಪ್ರೀತಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಇಲ್ಲಿಯ ವೈದ್ಯಾಧಿಕಾರಿಗಳು ಮತ್ತು ಅವರ ಒಟ್ಟಿನ ಜೊತೆಗಾರರ ಸೇರಿಕೊಂಡು ಮಾಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೊಂದಿಗೆ ಜೆಸಿ ಅಧ್ಯಕ್ಷರಾದ ಜಫೀರ್ ಮೊಹಮ್ಮದ್ ಅವರಿದ್ದಾರೆ, ಧನರಾಜ್ರವರಿದ್ದಾರೆ, ನಾಗರಾಜ್ ಇದ್ದಾರೆ, ನಮ್ಮೆಲ್ಲ ಹಿರಿಯ ನಾನು ಮತ್ತು ಕೃಷ್ಣ ಶೆಟ್ಟಿ ಒಟ್ಟಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ನಮ್ಮೆಲ್ಲ ಅಣ್ಣ ಅಂತ ಅಣ್ಣ ಇದ್ದಾರೆ ಕಡಬ, ಹಾಗೂ ಈ ಒಂದು ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಕೋರ್ಟ್ ಅಧಿಕಾರಿ ತಮ್ಮ ಇದ್ದಾರೆ. ಅದೇ ರೀತಿ ಉಷಾ ಮತ್ತು ಶ್ರೀಮತಿ ಸಿ ಸಂತೋಷ್ ಅವರ ಮುಖ್ಯ ರೀತಿಯ ಪ್ರಮುಖರು. ಅದೇ ರೀತಿ ರಾಜೇಶ್ ಇದ್ದಾರೆ, ಡಾಕ್ಟರ್ ರಾಜಕುಮಾರ್ ಅಂತ ಹೇಳಿದಾಗ ನನಗೆ ಹಾಡು ಅವರೇ ಕಾಣ್ತಾರೆ ಹೇಳ್ತಾರೆ ಅಂತ ಇದೆ. ಹಾಗೆ ಸೇರಿರುವಂಥ ಎಲ್ಲ ಸಹೋದ್ಯೋಗಿಗಳೇ, ಇವರೊಟ್ಟಿಗೆ ಸಹಕಾರ ಕೊಟ್ಟಿರುವಂಥ ಎಲ್ಲ ಸಿಬ್ಬಂದಿಗಳೇ, ಹಾಗೂ ಬಂದಿರುವಂಥ ಎಲ್ಲ ಇವರ ಮನೆಯ ಪೋಷಕರಿರ್ಬೋದು, ಬಂದಿರುವಂಥ ಎಲ್ಲ ಫಲಾನುಭವಿಗಳು. ಇವತ್ತು ನಮಗೆ ಎಲ್ಲ ಆರೋಗ್ಯ ತುಂಬ ಮುಖ್ಯವಾಗಿರುವಂಥದ್ದು. ಆರೋಗ್ಯವೇ ಭಾಗ್ಯ. ನಾವು ಎಷ್ಟು ಊಟ ಮಾಡಿದ್ದೇವೆ, ಎಷ್ಟು ತಿಂದಿದ್ದೇವೆ, ಎಲ್ಲಿ ಹೋಗಿದ್ದೇವೆ ಬಂದಿದ್ದೇವೆ ಅದು ಮುಖ್ಯ ಅಲ್ಲ, ಆರೋಗ್ಯ ನಮ್ದು ಹೇಗಿದೆ ಅನ್ನೋದು ಮುಖ್ಯವಾಗಿರ್ತದೆ. ಇವತ್ತು ಇಲ್ಲಿವರೆಗೆ ಬರಬೇಕಿದ್ರೆ ನೀವು ಆರೋಗ್ಯವಾಗಿದ್ದ ಕಾರಣ ಇಲ್ಲಿವರೆಗೆ ಬಂದಿದ್ದೀರಿ. ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ MC ಅವರು ಕರೆದಿದ್ರು ಕೂಡ ಈಗ ಬರಬೇಕೆನ್ನುವ ಅನ್ನಿಸ್ಬೇಕಲ್ಲ, ಆ ಮನೋಭಾವ ಬರಬೇಕಿದ್ರೆ ನಮಗೆ ಆರೋಗ್ಯ ಇದ್ದರೆ ಮಾತ್ರ ಅದು ಆ ಮನೋಭಾವ ಬರ್ತದೆ. ಮಾನಸಿಕವಾಗಿ ನಾವು ಆರೋಗ್ಯರಾಗಿರ್ಬೇಕು, ದೈಹಿಕವಾಗಿ ಕೂಡ ಆರೋಗ್ಯವಾಗಿರ್ಬೇಕು. ಇದ್ರೆ ಮಾತ್ರ ನಾವೆಲ್ಲ ಏನು ನಮ್ಮ ಮನೆಯಲ್ಲಿ ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ಚಿನ್ನ, ವೈಡೂರ್ಯ, ಬಂಗಾರ ಏನಿದ್ರು ಕೂಡ ನಮಗೆ ಮನಸ್ಸಿಗೆ ನೆಮ್ಮದಿ ಇರುವಂಥದ್ದು ಆರೋಗ್ಯ ಇದ್ರೆ ಮಾತ್ರ. ನಿಮ್ಮಲ್ಲಿ ದುಡ್ಡು ಇಲ್ಲದಿದ್ದರೂ ಸುಖವಾಗಿರ್ತಾರೆ. ಕೆಲವರು ಬಸ್ ಸ್ಟ್ಯಾಂಡಲ್ಲಿ ನಿದ್ದೆ ಮಾಡಿದ್ರು ನಿದ್ದೆ ಬರ್ತಾರೆ, ಅವರು ಆರೋಗ್ಯವಾಗಿರ್ತಾರೆ. ಅದು ಬಿಟ್ಟು ನಮಗೆ ಬೇಕಾದಷ್ಟು ದುಡ್ಡಿದ್ರು ಕೂಡ ದೊಡ್ಡ ಬಿಲ್ಡಿಂಗಲ್ಲಿ ಇದ್ರೂ ಕೂಡ ಅನಾರೋಗ್ಯದಿಂದ ಅವರೊಂದು ಮೂಲೆಯಲ್ಲಿ ಬಿದ್ದುಕೊಂಡಿದ್ರೆ ಅವರಿಗೆ ಮಾನಸಿಕವಾಗಿ ಆರೋಗ್ಯವಾಗಿದೆ, ಅವರು ಅದರಿಂದಾಗಿ ತಿಳ್ಬೋದು. ಅದಕ್ಕೆ ಇವತ್ತು ನಾವು ಅದನ್ನು ಆರೋಗ್ಯ ಕೆಡುವುದಕ್ಕೆ ಮೊದಲೇ ನಮ್ಮ ಆರೋಗ್ಯ ಹೇಗಿದೆ ಅಂತೇಳಿ ತಪಾಸಣೆ ಮಾಡಿಕೊಂಡು ಅದಕ್ಕೆ ಪೂರ್ವ ತಯಾರಿಯಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವು ಇವತ್ತು ತಯಾರಾಗಬೇಕು. ಅದಕ್ಕೆ ಇವತ್ತು ಅವಕಾಶವನ್ನು ಮೇಡಮ್ ಮಾಡಿಕೊಟ್ಟಿದ್ದಾರೆ, ಅವರ ತಂಡ ಮಾಡಿಕೊಟ್ಟಿದೆ. ಇವತ್ತು ನಮ್ಮ ಆರೋಗ್ಯವನ್ನು ದುಡ್ಡು ಕೊಟ್ಟು ನಾವು ಯಾವಾಗಲೂ ಇವತ್ತು ಪುರ್ಸೋತಿಲ್ಲ, ನಾಳೆ ಪುರ್ಸೋತಿಲ್ಲ ಅಂತ ನಾವು ಒಂದಷ್ಟು 10,000 20,000 ಕ್ಯೂ ಅಲ್ಲಿ ನಿಂತು ಒಂದು ವಾರಕ್ಕೆ ಮೊದಲೇ ಟಿಕೆಟ್ ತಗೊಂಡು ಟೋಕನ್ ತಗೊಂಡು ಕಾಯುವಂಥ ಸಂದರ್ಭ ಕೂಡ ಇದೆ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲ ಹಾಸ್ಪಿಟ್ಲಿಗೆ ಹೋದರೆ. ಆದರೆ ಅದಾಗಬಾರ್ದು. ನಮ್ಮ ಊರಿನ ಜನರಿಗೆ ನೇರವಾಗಿ ಇವತ್ತೇ ಅವರಿಗೆ ಆರೋಗ್ಯದ ಬಗ್ಗೆ ತಪಾಸಣೆ ಆಗಬೇಕು ಮತ್ತು ಯಾವುದೇ ಹಣ ಇಲ್ಲದೆ ಫ್ರೀಯಾಗಿ ಒಂದು ಸೇವೆ ಕೊಡಬೇಕು ಎನ್ನುವ ಮನೋಭಾವದಿಂದ ಇವತ್ತು ಉಚಿತ ತಪಾಸಣೆಯನ್ನು ನಡೆಸಿದ್ದಾರೆ. ನೀವೆಲ್ಲ ಬಂದವರು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡು ಮುಂದೆ ನಿಮಗೆ ಏನೆಲ್ಲ ಆರೋಗ್ಯದ ತೊಂದರೆ ಇದ್ದರೆ, ಇಲ್ಲ ಯಾರಿಗೂ ತೊಂದರೆ ಆಗೋದು ಬೇಡ, ಇವತ್ತು ಆರೋಗ್ಯ ನಿಮ್ಮ ಟೆಸ್ಟ್ ಮಾಡುವಾಗ ಎಲ್ಲರೂ ಆರೋಗ್ಯವಂತರಾಗಿದ್ದಾರೆ ಅಂತಲೇ ಆಗಲಿ ಅಂತ ನಾನು ಪ್ರಾರ್ಥಿಸಿಕೊಳ್ಳೋದು. ಯಾಕೆಂದರೆ ಅನಾರೋಗ್ಯ ನಮಗೆ ಮುಖ್ಯ ಅಲ್ಲ, ಆರೋಗ್ಯವೇ ಮುಖ್ಯ. ಆದ ಕಾರಣ ಆದರೂ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸ ಬಂದರೆ ನೀವು ನಾಳೆ ಇಂಥ ಕಡೆಗೆ ಹೋಗಿ ಅಂತೇಳಿ ತಕ್ಷಣ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ. ಯಾಕೆಂದರೆ ಇವತ್ತು ಅವರು ಸಜೆಷನ್ ಕೊಡ್ತಾರೆ ಫ್ರೀಯಾಗಿ, ಹೊರತು ಬಿಟ್ಟು ನಿಮಗೆಲ್ಲ ಟ್ರೀಟ್ಮೆಂಟ್ ಇವತ್ತೇ ಕೊಡ್ತಾರೆ, ನಾಳೆಯಿಂದ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಇವತ್ತಿಗೆ ಇವತ್ತಾಗಿಲ್ಲ, ಅದಕ್ಕೆ ಕೂಡ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಅದಕ್ಕೆಲ್ಲ ನೀವು ಸಹಕಾರ ಕೊಡಿ. ನೀವೊಂದಷ್ಟು ಜನರಿಗೆ ಹೇಳಿ ಅಲ್ಲಿ ಒಂದು ಕ್ಲಿನಿಕ್ ಓಪನ್ ಆಗಿದೆ, ಎಲ್ಲ ರೀತಿಯ ಟೆಸ್ಟ್ಗಳೆಲ್ಲ ಆಗ್ತದೆ, ನೀವು ಕೂಡ ಬಂದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡಿಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಇದರ ಪರಿಚಯ ಆಗುವಂತೆ ಆಗಲಿ. ಇವತ್ತು ಅವ್ರು ಹೇಳಿದ್ರು, ನನಗೆ ಅದನ್ನೇ ಗೊತ್ತಿಲ್ಲ, ಕೃಷ್ಣಣ್ಣ ನನಗೆ ಒಂದು ಲೆಟ್ರ್ ಕೊಟ್ಟರು, ಸೈನ್ ಮಾಡಿ ಕೊಟ್ಟು ಫೋನ್ ಮಾಡಿದ್ರು. ಯಾಕೆ ಅವರಿಗೊಂದು ಪರ್ಮಿಷನ್ ಸಿಕ್ಕಿತ್ತು ಅಂತೇಳಿ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಅದಕ್ಕೆಲ್ಲ ಭಗವಂತನ ಆಶೀರ್ವಾದ ಕೊಡಿಟ್ಟು ನಮ್ಮ ಸಹಕಾರ ಕೊಡಿಟ್ಟು ಒಟ್ಟಿಗೆ ಎಲ್ಲರೂ ಸೇರಿ ಆ ಕಾರ್ಯಕ್ರಮಕ್ಕೆ ಕೈಗೂಡಿಸಿದಾಗ ಇಂಥ ಕಾರ್ಯಕ್ರಮ ಆಗ್ತದೆ. ಜೆಸಿಯವರ ಸಹಯೋಗದಲ್ಲಿ ಮತ್ತು ಒಕ್ಕೂಟ ಮಹಿಳಾ ಒಕ್ಕೂಟದವರು ಎಲ್ಲರೂ ಸೇರಿಕೊಂಡಿದ್ದಾರೆ. ಅಂದರೆ ಎಲ್ಲರ ಒಗ್ಗಟ್ಟಿನಿಂದ ನಾವೆಲ್ಲ ಒಟ್ಟಿಗೆ ಸೇರಿ ಈ ಸಂಸ್ಥೆಯನ್ನು ಮತ್ತಷ್ಟು ಉತ್ತಮಗೊಳಿಸಲಿಕ್ಕೆ ನಮ್ಮದು ಒಂದು ಕಿಂಚಿತ್ತು ಸಹಕಾರ ಎನ್ನುವುದರಲ್ಲಿ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಒಂದು ಮಹಿಳೆ ಪ್ರಾರಂಭ ಮಾಡಿದ, ನಾನು ಮೊನ್ನೆ ಒಂದು ಮಹಿಳೆ ನಮ್ಮ ವೃತ್ತಿ ರೈ ಅಂತೇಳಿ ಅಲಂಕಾರದಿಂದ ಹಾಸ್ಪಿಟಲ್ ಓಪನ್ ಮಾಡಿದ್ರು, ಅವರು ಕೂಡ ಮಹಿಳೆ. ಅದು ನನಗೆ ತುಂಬ ಖುಷಿ ಆಗ್ತದೆ. ಎಲ್ಲ ಮಹಿಳೆಯರೇ ಬಂದು ಇಲ್ಲೆಲ್ಲ ಇದನ್ನು ಪ್ರಾರಂಭ ಮಾಡಿದ್ರು. ಎಲ್ಲ ಗಂಡಸರು ಮಾತ್ರ ಮಾಡ್ತಾರೆ, ಡಾಕ್ಟರ್ ಆದವ್ರು ಮಾತ್ರ ಬಿಲ್ಡಿಂಗ್ ಕಟ್ತಾರೆ ಮತ್ತು ಓಪನ್ ಮಾಡ್ತಾರೆ. ಇಂಥ ಲೇಡೀಸನ್ನೆಲ್ಲ ಕ್ಲಿನಿಕ್ ಅಲ್ಲಿ ಅಸಿಸ್ಟೆಂಟ್ ಆಗಿ ಇಟ್ಕೊಳ್ತಾರೆ. ಅದು ಇವರೇ ನಿರ್ಧಾರ ಮಾಡಿ ಇವರೇ ನಿರ್ಧಾರದಲ್ಲಿ ನಡೆಯುವಂಥದ್ದು ತುಂಬ ಖುಷಿ. ಮತ್ತು ಇವರ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳ್ತಾ ಈ ಸಂದರ್ಭವನ್ನು ಉದ್ಘಾಟನೆ ಮಾಡಿ ಎರಡು ಮಾತನಾಡಿದ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೆ ವಂದಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಥರ ಕಡಬ ಮೆಡಿಕಲ್ ಸೆಂಟರಲ್ಲಿ ಒಂದು
ಕ್ಯಾಂಪ್ ನಡೀತಾರೆ ಮೇಡಮ್ ಅಂತ ಹೇಳಿದ್ರು. ಸೊ ಅವರಿಗೆ ಎಷ್ಟು ಯಾವ ಸಪೋರ್ಟ್ ಬೇಕಂದರೆ ನಾವು ಕೊಡ್ತೀವಿ ಅನ್ನೋಕ್ಕೆ 100% ಕೊಡ್ತೀವಿ. ಸೊ ಈ ಥರ ಒಂದು ಕ್ಯಾಂಪಲ್ಲಿ ಫೆಡರಲ್ ಬ್ಯಾಂಕ್ ಕಡವ ಬ್ರಾಂಚ್ಗೆ ಕೂಡ ಪಾರ್ಟಿಸಿಪೇಟ್ ಮಾಡಿ ಅಸೋಸಿಯೇಟ್ ಮಾಡಲಿಕ್ಕೆ ಚಾನ್ಸ್ ಕೊಡೋದಕ್ಕೆ ಬಿಗ್ ಥ್ಯಾಂಕ್ಸ್ ಟು ಮೇಡಮ್. JCA ಆಲ್ಸೋ ಕೋಆರ್ಡಿನೇಟೆಡ್ ಇದು ಒಳ್ಳೆ ಕಾರ್ಯಕ್ರಮ ಆಗಿ ಎಲ್ಲರಿಗೆ ಒಂದು ಬೆಸ್ಟ್. ಕಡವ ಮೆಡಿಕಲ್ ಸೆಂಟರ್ ಅದರ ಜೊತೆಗೆ ವಿವಿಧ ಸಂಘ ಸಂಸ್ಥೆಯ ಮೂಲಕ ನಡೆಯುವಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರೇ, ಉದ್ಘಾಟಕರಾಗಿರ್ತಕ್ಕಂಥ ಮಾಜಿ ಎಲ್ಲ ಸೇರಿರ್ತಕ್ಕಂಥ ಈ ಭಾಗದ ತಪಾಸಣೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳು, ಈಗಾಗಲೇ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟನೆಯಾಗಿದೆ. ಬೆಳಗ್ಗೆಯಿಂದ ಸಂಜೆ ತನಕ ಶಿಬಿರ ನಡೀಲಿಕ್ಕಿದೆ. ಖಂಡಿತ ಕಡಬಕ್ಕೆ ಅವಶ್ಯಕತೆ ಇದ್ದಂತಹ ಒಂದು ಮೆಡಿಕಲ್ ಸೆಂಟರನ್ನು ನಮ್ಮ LNC ಅವರು ಪ್ರಾರಂಭ ಮಾಡಿ ಕಡಬದ ಜನತೆಗೆ ತುರ್ತಾಗಿ ತನ್ನ ಚಿಕಿತ್ಸೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಈಗ ಈ ರೀತಿ ಅವಶ್ಯಕತೆ ಒಂದು ತಾಲೂಕು ಕೇಂದ್ರ ಆಗಿ ಘೋಷಣೆ ಆಗಿರ್ತಕ್ಕಂಥ ಕಡಬದಲ್ಲಿ ಈ ಹಿಂದೆ ಪ್ರಾರಂಭ ಮಾಡಿರ್ತಕ್ಕಂಥ ಶಾಸ್ತ್ರಿ ಅವರ ಒಂದು ಕ್ಲಿನಿಕ್ ಬಿಟ್ಟರೆ ಬೇರೆ ಯಾವುದು ವ್ಯವಸ್ಥಿತವಾಗಿರುವಂಥ ಒಂದು ಕ್ಲಿನಿಕ್ ಮತ್ತು ಈ ರೀತಿಯ ವ್ಯವಸ್ಥೆಗಳಿಲ್ಲ. ಸರ್ಕಾರಿ ಆಸ್ಪತ್ರೆ ಇದೆ, ಅಲ್ಲಿ ವೈದ್ಯರಿಲ್ಲ. ಈ ರೀತಿಯ ಸಮಸ್ಯೆ ಜನರನ್ನು ಕಾಡುವ ಸಂದರ್ಭದಲ್ಲಿ ಜನರಿಗೆ ಒಂದು ಅವಶ್ಯಕತೆ ಬಿದ್ದಾಗ ತಕ್ಷಣ ನಾವು ತಮ್ಮ ಪರೀಕ್ಷೆಗಳನ್ನು ಮಾಡಿಕೊಂಡು ತುರ್ತು ಚಿಕಿತ್ಸೆಯನ್ನು ಮಾಡಿಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯ ಅವಶ್ಯಕತೆ ಇತ್ತು. ಆ ವ್ಯವಸ್ಥೆಯ ಅವಶ್ಯಕತೆಯನ್ನು ಮನಗಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಒಂದಷ್ಟು ಜನರಿಗೆ ಇದರಿಂದ ಲಾಭ ಆಗಿದೆ. ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಿದ್ದಾಗ ಎಲ್ಲರೂ ಆಸ್ಪತ್ರೆಗೆ ಬರುವಂತಾಗಲಿ ಇಂಥ ಆರೈಕೆ ಮಾಡೋದಂಥ ಶುಭ ಆರೈಕೆ ಮಾಡೋದಿಲ್ಲ. ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ವೈದ್ಯಕೀಯ ವ್ಯವಸ್ಥೆಯ ಅವಶ್ಯಕತೆ ಇದೆ, ಅವರು ಇದಕ್ಕೆ ಈ ಸಂಸ್ಥೆಯಿಂದ ಲಾಭವನ್ನು ಪಡ್ಕೊಂಡು ಅವರಿಗೆ ಗುಣಮುಖ ಆಗುವ ರೀತಿಯಿಂದ ಚಿಕಿತ್ಸೆ ಈ ಒಂದು ಸಂಸ್ಥೆಯ ಮೂಲಕ ಸಿಗಲಿ. ಬೆಳಗ್ಗೆಯಿಂದ ಸಂಜೆ ತನಕ ನಡೆಯುವಂಥ ಈ ಶಿಬಿರ ಯಶಸ್ವಿಯಾಗಲಿ. ಒಂದಷ್ಟು ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ಈ ಶಿಬಿರಕ್ಕೆ ಆಗಮಿಸಿದವರು ಗುಣಮುಖರಾಗಿ ಹೊರಗೆ ಬರಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟವರಿಗೆ ವಂದಿಸಿ ನನ್ನ ಅನುಭವದೊಂದಿಗೆ ಪೂರ್ಣವಾಗ್ತದೆ. ಜೈ ಹಿಂದ್. JCA ಕಡಬ ಮೆಡಿಕಲ್ ಸೆಂಟರ್, ಫೆಡರಲ್ ಬ್ಯಾಂಕ್ ಬ್ರಾಂಚ್ ಕಡಬ, ಕಿರಣ್ ತಾಲೂಕು ಮಹಿಳಾ ಒಕ್ಕೂಟ ಕಡಬ ಇದರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬೆಳೆಯುತ್ತಿರುವ ನಮ್ಮ ಕಡಬ ತಾಲೂಕಿನಲ್ಲಿ ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವುದು ಬಹಳ ಹೆಮ್ಮೆಯ ವಿಷಯ, ಬಹಳ ಸಂತೋಷದ ವಿಷಯ. ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕುಮಾರಿ ಭಗೀರಥಿ ಮುರಳಿಯವರಿದ್ದಾರೆ. ಅವರು ಈ ಶಿಬಿರವನ್ನು ಉದ್ಘಾಟಿಸಿ ನಿಮಗೆಲ್ಲರಿಗೂ ಶುಭ ಹಾರೈಕೆಯನ್ನು ನೀಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಗೌರವಪೂರ್ವಕ ಧನ್ಯವಾದ. ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವ ಶ್ರೀ ಧನರಾಜ್, ಶಾಖಾ ವ್ಯವಸ್ಥಾಪಕರು, ಫೆಡರಲ್ ಬ್ಯಾಂಕ್ ಕಡಬ, ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. JCA ಕಡಬ ಕದಂಬ ಚಾರಿಟಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದ JC ನಾಗರಾಜ್ ಸರ್ ಇವರಿಗೂ ಹಾಗೂ JCA ಕಾರ್ಯದರ್ಶಿ ಜೇಮ್ಸ್ ಡಿಸೋಜ ಇವರಿಗೂ ಎಲ್ಲರ ಪರವಾಗಿಯೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ